ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ರಾಜಕೀಯ ಪಕ್ಷಗಳು ಬಿರುಸಿನಿಂದ ಮತಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಪಣಂಬೂರು ಬೆಂಗ್ರೆ ವಾರ್ಡ್ನಿನ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಿಕಾ ಅವರು ಮೀನಕಳ್ಳಿಯ ಕೂರಿಕಟ್ಟದಲ್ಲಿ ಮತಪ್ರಚಾರದಲ್ಲಿ ತೊಡಗಿಕೊಂಡರು. ಅವರಿಗೆ ಮಾಜಿ ಸಚಿವ ರಮನಾಥ್ ರೈ ಸಹಿತ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ 11ನೇ ಪಣಂಬೂರು ಬೆಂಗ್ರೆ ವಾರ್ಡ್ಗೆ ಚಂದ್ರಿಕಾ ಅವರು ಈ ಬಾರಿಯ ಚುನಾವಣಾ ಕಣಕ್ಕೆ ಇಳಿದಿದ್ದು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿದ್ದಾರೆ. ಸದಾ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಕಾರ್ಯದರ್ಶಿಯಾಗಿದ್ದು ಡಿಎಸ್ಎಸ್ ಮೊಗೇರ ಸಂಘ ಮತ್ತು ಮಹಿಳಾ ಸಂಘದಲ್ಲಿ ತೊಡಗಿಕೊಂಡು ಸಕ್ರಿಯರಾಗಿದ್ದಾರೆ. ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯ ಪಣಂಬೂರು ಬೆಂಗ್ರೆ ವಾರ್ಡ್ನಿಂದ ಸ್ಪರ್ಧಿಸಿದ್ದು ಇಂದು ಮೀನಕಳ್ಳಿಯ ಕೂರಿಕಟ್ಟದಲ್ಲಿ ಬಿರುಸಿನ ಮತಯಾಚನೆಯನ್ನ ಮಾಡಿದ್ರು. ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ರಮನಾಥ್ ರೈ ಅವರು ಕಾಂಗ್ರೆಸ್ನ ಆಡಳಿತವನ್ನ ಮೆಚ್ಚಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಜನತೆ ಗೆಲ್ಲಿಸಲಿದ್ದಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿ ಒಗ್ಗಟ್ಟಿದೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಪರಿಷ್ಠ ಜಾತಿಯ ಮೀಸಲು ಕ್ಷೇತ್ರ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಚಂದ್ರಿಕಾ ಅವರಿಗೆ ಪ್ರತಿಯೊಬ್ಬರು ಕೂಡ ಅವರ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ನಿಮ್ಮ ಸೇವೆಗೆ ಅವರು ಸದಾ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನೀಡ್ತೇನೆ. ಅನಂತರ ಅಭ್ಯರ್ಥಿ ಚಂದ್ರಿಕಾ ಅವರು ಮಾತನಾಡಿ ಪಣಂಬೂರು ಬೆಂಗ್ರೆ ವಾರ್ಡ್ನ ಸಂಪೂರ್ಣ ಅಭಿವೃದ್ಧಿಗೆ ಒತ್ತು ನೀಡಲಿದ್ದು ಮತದಾರರ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆದುಕೊಂಡು ಬಂದು ಸದಾ ಜನರ ಸೇವೆಯನ್ನ ಮಾಡಲು ಸಿದ್ಧನಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇದೆ ಎಂದು ಹೇಳಿದ್ರು. ಇಲ್ಲಿಯೇ ಇರುವಂಥ 11ನೇ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆ ಇದೆ, ದಾರಿದೀಪ, ಚರಂಡಿ ವ್ಯವಸ್ಥೆ, ಇದನ್ನೆಲ್ಲ ಅತಿ ಹೆಚ್ಚು ಬಹುಮತದಿಂದ ಮತವನ್ನು ಪಡೆದು ಜಯಿಸಿ ಬಂದರೆ ಇದನ್ನೆಲ್ಲ ಮಾಡಿಸ್ತೇನೆ ಅಂತ ವಿನಂತಿ ಮಾಡ್ತಿದ್ದೇನೆ. ಆದ್ದರಿಂದ ಮತ ಬಾಂಧವರೆಲ್ಲ ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭ ಸ್ಥಳೀಯರೊಬ್ಬರು ಮಾತನಾಡಿ ವಾರ್ಡ್ನ ಸಮಸ್ಯೆಗಳನ್ನು ಮುಂದಿಟ್ರು. ಸಮಸ್ಯೆಯನ್ನು ಸ್ಪಂದಿಸಿದ ಕೊರದು ನಿಕ್ಲೇನು ಕೆಲಸ ಮಲ್ಪುವ ಈ ಕ್ಯಾಂಡಿಡೇಟ್ ಈ ಅಭ್ಯರ್ಥಿಡ ಕೆಲಸ ಮಲ್ಪವ ಬಂದು ಎಂಗ್ಲ ಅಭಿಮಾನ ಉಂಡು ಅಂಚನೆ ಮಲ್ತದ ಕೊರ್ಪವ ಎಂಗ್ಲು ನಿಕ್ಲು ಆ ಸಹಕಾರ ಕೊರಲೆ ನಿಕ್ಲಿನ ಸಮಸ್ಯೆಯನ್ನು ಆರೇಡ ಪಣ್ಣಲೆ ಅಂಚಾಯಿನೇಟ್ ಈ ವಿನಂತಿ ಮಲ್ತದೆ ದಯ ಮಲ್ತದೆ ನಿಕ್ಲಕ್ಕೇನು ಒಂದುಲ್ಲ ನಿಕ್ಲು ಆಯ್ನಾದು ಹೆಚ್ಚಿನ ಓಟು ನಿಕ್ಲೇನ ಅವತ್ತಂದೆ ನಿಕ್ಲೆ ನೆರೆಕರೆತ ಅಂಚ್ಲೆ ಊರು ಇಜ್ಜನ್ ನಕ್ಲೆ ಲೆತ್ತದು ನಿಕ್ಲು ಓಟು ಪಾಡೋಡು ಬಂದು ಏನು ವಿನಂತಿ ಮಲ್ತೊಂದುಲ್ಲ. ಇದೇ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರಾದ ಪ್ರಸಾದ್ ರಾಜ್ ಕಾಂಚನ್ ಸಹಿತ ಇತರ ಕಾಂಗ್ರೆಸ್ನ ಮುಖಂಡರು ಮತಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಶರಸಾನ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.